ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಮತ್ತು ಎಕ್ಸಾಮ್ ಫೀಸು ಅಷ್ಟೇ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಆ ಸ್ಕಾಲರ್ಶಿಪ್ಪು ಲೇಟರಾಗಿ ಕೊಡ್ತೀನಿ ಅಂತಾರೆ. ಇದ್ರ NEP ಬಗ್ಗೆ ಈಗಾಗಲೇ ಎಲ್ಲ ಕಡೆ ಜಾಗೃತಿ ಮಾಡ್ತಾ ಇದ್ದೇನೆ. ಸುಮಾರು 1,000 ವಿದ್ಯಾರ್ಥಿಗಳು NEP ಬಂದು ನೇರವಾಗಿ ಫೀಸ್ ಕಟ್ಟೋಕ್ಕಾಗ್ದೇ ಉಳ್ಕೊಂಡ್ಬಿಟ್ಟಿದ್ದಾರೆ, ಡಿಗ್ರಿ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ SC STಗಳನ್ನು ಮತ್ತು ಈ ದೇಶದ ಶೋಷಿತರನ್ನು ಶಿಕ್ಷಣ ಕ್ಷೇತ್ರದಿಂದ ಹೊರಗಿಡಬೇಕು ಅಂತಕ್ಕಂಥ ಹುನ್ನಾರ ಮಾಡಿ ಈ ಒಂದು NEPಯನ್ನು ಜಾರಿ ಮಾಡಿದ್ದಾರೆ. ಇದು ಅತ್ಯಂತ ಮಾರಕವಾಗಿದೆ. ಇದರ ಬಗ್ಗೆ ಜನಸಾಮಾನ್ಯರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ NEP ಬಗ್ಗೆ ನಾವೊಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ NEPಯಿಂದ 3 ವರ್ಷ ಇದ್ದ ಡಿಗ್ರಿ 4 ವರ್ಷ ಆಗಿದೆ. ಸೈನ್ಸ್ ಮಾಡೋರು ಆರ್ಟ್ಸ್ ಓದಬೇಕಂತೆ, ಆರ್ಟ್ಸ್ ಮಾಡೋರು ಸೈನ್ಸ್ ಓದಬೇಕಂತೆ, ಎಲ್ಲ ಕೆಡಿಸಿಟ್ಬಿಟ್ಟಿದ್ದಾರೆ. ಹಾಗಾಗಿ NEP ಶಿಕ್ಷಣ ನೀತಿ ಏನಿದೆ ಅದು SC STಗಳ ವಿರೋಧವಾಗಿದೆ ಅಂತಕ್ಕಂಥದ್ದನ್ನ ಜನರಿಗೆ ತಿಳಿಸಬೇಕಾಗಿದೆ. ಈಗ ನಮ್ಮ ಸ್ಕಾಲರ್ಶಿಪ್ನೂ ಅಷ್ಟೇ ಮುಟುಕು ಮಾಡಿಬಿಟ್ರು ಎಲ್ಲ. ಉದ್ದೇಶ ಅಷ್ಟೇ SC STಗಳು ಓದಬಾರ್ದು. ಈಗ PTCL ಬಗ್ಗೆ ನೀವು ಹೋರಾಟ ಮಾಡಿದ್ರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ. 15 ದಿನ ಟೈಮ್ ಕೇಳಿದ್ರು. ನಾಳೆ ಸಭೆ ಕರೀತಾರೆ, ಹೋಗ್ತೀವಿ ನಾವು.